ಬೋಲದ ಗೊತ್ತು ಸತೀಶನಲ್ಲಿ ಆಗಿ ವರ್ಷ ನಾರದ ವಲ್ಲಭಿ ಸರಣಿ ಶ್ರೇಷ್ಠ ಬಹುಮಾನ ಬರ್ತಿದ್ದಾರೆ. ಈ ಆದಿ ವರ್ಷ ಸರಣಿ ಶ್ರೇಷ್ಠ ಬಹುಮಾನ ಬರಲ್ಲ. ಆ ಚೆನ್ನನ ಆ ಸ್ಪರ್ಧೆಯಲ್ಲಿ ಬಹುಮಾನ ಗೆದ್ದುಕೊಂಡೇಗೆ ಮಾತ್ರ ಸಾಧ್ಯ ಆಗ್ತದೆ ಪಂದಿಲ್ಲ. ಈ ಸಂದರ್ಭ ನಾವು ಪಡೆದ ಸಂತೋಷ ಪಡೆಯೋದಿಲ್ಲ ಅಂಚನೆ ಆ ಇರುತ್ತ ವಿಶೇಷ ಗುಣ ದಾದ ಪಂಡ ಎರಡು ಗಿಡದ ಗುಡ್ಲೆಕಲಿ ತುಳಸಿ ಕಟ್ಟೆಗೆ ಸುತ್ತು ಬರ್ತದೆ ಸೀದಾ ಟೆಂಪೋಡು ಹೋದ ಜೆಪ್ಪುಡು ಬಲ್ಲದಾಯನ ಪಟೋಲನೆಯನ್ನು ಒಯ್ತೊಂದು ಟೆಂಪೋ ಹೋದ ಜೆಪ್ಪುನ ತುಣಗ ಬುದ್ಧಿವಂತ ಜೋಡಿಗೆ ಹೆಚ್ಚು ಬುದ್ಧಿವಂತಿನ ಕಟ್ಕೊಂಡು ಚೆನ್ನೈ ಕರೆಕ್ಟೆ ನಮೂನಿಗೆ ತಿರ್ಗವಣ್ಣಲ್ಲ ಕೈದು ತಪ್ಪಲೆಕನಿ ಸ್ಪೀಡ್ ತಂದು ಇರುತ್ತಿಲ್ಲ ಚೆನ್ನೈ ಒಂಜಿ ಪೆಟ್ಟಲ ಹಾಕಂದೆ ಉಕ್ಕಾಡಿಗೆ ಓಡಿದ ಕಂಬಳದ ಪ್ರಥಮ ಬಹುಮಾನ ಮಲ್ಲವಲ್ಲ ವಿಭಾಗದ ಪಡೆಯಿನ ಇರುವಿತ್ತಂಡ ಅವು ಚೆನ್ನೈ ಇನ್ನಿಲ್ಲ ಅಲ್ಲತ್ತ ಪ್ರಾಯದ ಇರುತ್ತ ಮೈಕಟ್ಟನ್ನು ಪಡೆಯುವ ಅಂಚಿನ ಚೆನ್ನಗೆ ನಿನ್ನೂರು ಕಮಲೋತ್ಸವದ ಈ ಕಂಬಳಕ್ಕೆ ಸಮಾನವಾದ ಕಾರ್ಯಕ್ರಮ ಅಂತಲ್ಲ. ಈ ಎರುಕು ಸನ್ಮಾನ ಮಾಡ್ಕೊಂಡೆ ನಿಂಜೂರು ಪಡಮನೆ ಡಾಕ್ಟರ್ ಜಯರಾಮ್ ಕ್ಷೇತ್ರೆ ಪಡಮಟ್ಟಾಯ ದಿವಸ ಆಡಳಿತ ಮುಕ್ತೇಶ್ವರೇ ನಿಂಜೂರು ಮಾಡಿ ಮನೆ ಸುರೇಂದ್ರ ಹೆಗ್ಡೆ ಈ ಕಂಬಳ ಕೂಟದ ಬಹುಮಾನಗಳ ದಾನಿಗಳು ಅಂಜನಿ ಸೇರಿನ ಸಮಸ್ತ ಕಂಬಳ ಅಭಿಮಾನಿಗಳು ಏನೇನೆ ಇಡಕ್ಕನಾಗಲಿ ಈ ಭಕ್ತರು ಮಾತ್ರ 5 ವರ್ಷದಲ್ಲಿ ಸನ್ಮಾನವನ್ನು ಗೌರವ ದಕ್ಕಿದ ಎರುಕು ನಮ್ಮ ಮಾತನ್ನು ಸೇರಿ ಈ ದೇವಸ್ಥಾನದ ಇಬ್ಬರು ಈ ಸನ್ಮಾನ ಕಾರ್ಯಕ್ರಮ ಮತ್ತೊಂದಿಲ್ಲ. ಮಂಡ್ಯದ ಬಳಿದ ನೆತ್ತಿ ಬಂದು ನೀಟ್ ಬಾಡ್ನಂಚಿನ ಪಾವನೆ ಅಂಚಿನಿ ಸನ್ಮಾನದ ಶಾಲೆ ಸನ್ಮಾನ ಪತ್ರ ನೆನಪಿನ ಕಾಣಿಕೆ ಬಹುಮಾನ ಪಡೆಯಿನ ದಿನೇಶ ಯಜಮಾನಗ ಗೌರವದಿಂದ ಕೊನ್ಯ ಎರುಕು ಮಾತರಪ ಸೇರಿ ನಮ್ಮ ಗೌರವಿಸಬಡು ನಮಗೆ ಸಾಕು ಪ್ರಾಣಿನ ಇತ್ತರಂಜಿನ ಪ್ರೀತಿ ನಮ್ಮನ ನಿಂತುಂಡು ಒಲೆ ಕೊಂಡಲ ಆ ಪ್ರಾಣಿಗಳು ನಮ್ಮನ್ನ ಗುರುತು ಮತ್ತು ಲೆಕ್ಕನೆ ಆ ಪ್ರಾಣಿಗಳ ಮೋಟಿಗೆ ನಮ್ಮ ಸಾಂತವಾದ ಮೊನ್ನ ಕಂಬಳಾಗಿ ತೋರ್ಪಡಿ ಕೊಡ್ತಾಗಿದೆ. ಒಂದು ಅವಿಭಕ್ತ ಕುಟುಂಬ ಇದೆ. ಅವಿಭಕ್ತ ಕುಟುಂಬ ಇಲ್ಲ ತನ್ನ ತಾತ ಮುತ್ತಾತದ ಗುರುತುಂಚಿನ ಕಂಡುಡು ನಿರಂತರವಾದ ನಡಪುಂಚಿನ ಈ ಕಂಬಳೋತ್ಸವ ಯಜಮಾನಿಕೆಯಿಂದ ತನ್ನ ನೆಂಜೂರು ಪಡಮನೆ ಜಯರಾಮ್ ಕ್ಷೇತ್ರೆ ಆಡಳಿತ ಮುಖ್ಯಸ್ಥರ ಈ ಸನ್ಮಾನ ಕಾರ್ಯಕ್ರಮ ನೆರವೇರಿಸುತ್ತಿದ್ದಾರೆ. ಎಲ್ಲ ಯಜಮಾನರ ಪರವಾಗಿ ಕುಂಟೂರು ಶೇಖರ್ ಶೆಟ್ಟಿ ಆ ಸನ್ಮಾನದ ಆ ಗೌರವವನ್ನು ಸ್ವೀಕಾರ ಮಾಡಿದ್ದಾರೆ. ಪಾವಡೆ ಕಂಬಳಕ್ಕೆ ಪೂಜಿಸಿದೆ ಇಲ್ಲಿಂದ ದಿನ ಆ ಪೊರ್ಲುಗ ಆ ಪಾವಡೆನ ಪಾಡ್ದು ಬಹುಶಃ ಆ ಇರುತ್ತ ಕುಂದು ಆ ಇರುತ್ತ ಕಣ್ಣು ಆ ಇರುತ್ತ ಮೈಕಟ್ಟೆ ಬೇತನಿಗೆ ಏರ್ಪಡಿಗಳಿಗೆ ಸುಮಾರು ಸಾಧ್ಯ ಇದೆ. ಹಲವಾರು ಜನ ಇರುತ್ತ ಬಂದಿದೆ ಸೆಲ್ಫಿ ಫೋಟೋದ ಪರವಾಗಿ ಹಲವಾರು ಜನ ಆ ಚೆನ್ನನ ಮೊದಲನೆಯಿಂದ ಅಭಿಮಾನಿಯಾಗಿದ್ದಾರೆ. ಹಲವಾರು ಜನ ಕಂಬಳದ ಊಟ ಮತ್ತು ಸಂತೋಷ ಪಡೆಯಾಗಿದ್ದಾರೆ. ಕೆಲವೇ
ಕೆಲವು ಜನ ಎಲ್ಲ ಆ ಇರುನ ಗಿಡತ್ತದೆ ಬಹುಮಾನ ಪಡೆಯಕ್ಕೆ ಇದ್ದಾರೆ. ಇರುನು ನಡಪದೆ ಕರೆಕ್ಟ್ ಜಪ್ಪಾದೆ ಕರೆಕ್ಟ್ ಜಪ್ಪ ಪಡ್ಕೊಂಡು ನೋಡೋಣ. ಇನ್ನು ಕರೆಕ್ಟ್ ಜಪ್ಪ ನೋಡೋಣ ಶೇಖರಣ. ಇರ್ಲಿನ ಸಾಂಗ್ದ ಆ ಇರ್ಲಿನ ಪ್ರೀತಿಡೆ ಆ ಇರ್ಲಿಗೆ ಒಂಜಿ ದಿನಲ ತಪ್ಪಂದೆ ಬೈ ನೀರು ಕೊಂಡು ಸಾಂಗದನಗಿಲ್ಲ ಆ ಇರುತ್ತ ಅಮೌಕ್ಯನ ಗಳಿಸದಾಗಿಲ್ಲ. ಕೆಲವೇ ಸರಕಲಿಕ್ಕೇನು ಅಲ್ಲ ಚೆನ್ನಲ್ಲಿ ಕದನ ಅಪರೂಪದೇರು ಮಾಯಗಳ ಸರಸಕ್ಕೆ ಸರಿಯಾದ ಯಜಮಾನಿ ಕಟ್ಟಿನ ನಡೆಸಬೇಕಾಗಿ ಎಲ್ಲ ಒಂಜಿ ಒಂಜಿ ಶಕ್ತಿವಂತನ ಭಕ್ತಿದ ಆತ್ಮದಾನದ ಸೀದಾ ಮೊಯ್ತು ಹಿಡ್ಕೊಳ್ಳೋದು ಕರೆಕ್ಟ್ ಜಪ್ಪಾಗಿ ಕೊಡಮಣಿತಾಯ ದೈವಾಂಶನಿ ಕುಕ್ಕಿನಂತಾಯ ದೈವದ ಗಂಧ ಪ್ರಸಾದ ಇರುಕು ಇತನಾಥ ದಿನ ಆರೋಗ್ಯ ಬದುಕಲ, ಇತನಾಥ ದಿನ ಸಂತೋಷದ ಜೀವನ ನಿನ್ನ ಅವಳ ಚೆನ್ನ ಕುಶ ಕಂಬಳದ ಎರ್ಲನಗಲೆ ಆ ಎರ್ಲಿನ ಆಯುಷ್ಯ ಇತನ ದಿನ ಪೊನ್ನುಡು ಸಾಯಂಕಾಲನಗಲೆ ಹಲವಾರು ನೆನಪುಗಳನ್ನ ಮಾಡೋದು ಹೆಚ್ಚಿನ ಚಿನ್ನಗಳ ಆಯುರಾರೋಗ್ಯ ಪಡೆ ಆ ಪೊರ್ಲುದ ಜೀವನ ನಿನ್ನ ನಿವೃತ್ತ ಜೀವನ ಪೊರ್ಲುಡು ಸಾಗಡೆ ಕೊಡಮಣಿತಾಯ ಕುಕ್ಕಿನಂತಾಯ ದೈವದ ಆ ಗಂಧ ಪ್ರಸಾದ ನಿಕ್ಕ ಆರೋಗ್ಯ ಎಡ್ಡೆ ಪಡೆದ ಪ್ರಾರ್ಥನಾ ದೈವದ ಹಗ್ಗೈನಿ ವಿಭಾಗದಲ್ಲಿ 2 ಬಾರಿ ಕೊಂಚೂರು ಸುಕುಮಾರ್ ಶೆಟ್ಟಿ ಅವರಿಗೆ ಹಾಗೂ ಹಗ್ಗೈನಿ ವಿಭಾಗದಲ್ಲಿ 2 ಬಾರಿ ನಂದರಿಗೆ ಶ್ರೀಕಾಂತ್ ಭಟ್ ಅವರಿಗೆ ಚಿನ್ನದ ಬಹುಮಾನಗಳನ್ನು ಗಳಿಸಿಕೊಟ್ಟಿರ್ತಾನೆ. ಮತ್ತು 6 ಹಲ್ಲಿನಲ್ಲಿರುವಾಗಲೇ ಸೀನಿಯರ್ ವಿಭಾಗದಲ್ಲಿ ಸ್ಪರ್ಧೆ ಮಾಡಿ 1ನೇ ಬಹುಮಾನವನ್ನು ಗಳಿಸಿರುತ್ತಾನೆ. ಬಾರಾಡಿ ಕಂಬಳದಲ್ಲಿ ಭಾಗವಹಿಸಿ 16 ವರ್ಷಗಳಲ್ಲಿ 13 ವರ್ಷ ಬಹುಮಾನ ಗಳಿಸಿರುತ್ತಾನೆ. ಸುಮಾರು 140ಕ್ಕಿಂತಲೂ ಹೆಚ್ಚು ಚಿನ್ನದ ಪದಕವನ್ನು ಗಳಿಸಿರುತ್ತಾನೆ. ತನ್ನ ಯಜಮಾನರಿಗೆ 2014ರಲ್ಲಿ ಕರ್ನಾಟಕ ಕ್ರೀಡಾ ಪ್ರಶಸ್ತಿಯನ್ನು ತಂದುಕೊಂಡಿರುತ್ತಾನೆ. ಕಂಬಳ ಕ್ಷೇತ್ರದಲ್ಲಿ ಎಲ್ಲ ಸಾಧನೆಗಾಗಿ ಕಂಬಳ ಸಾಮ್ರಾಟ್ ಎಂಬ ಬಿರುದಿನಿಂದ ಮಾಡುವ ಸನ್ಮಾನ. ಇಂಜೂರು ಪುರದ ಡಾಕ್ಟರ್ ಜಯರಾಮ್ ಶೆಟ್ಟಿ ಬಜೆಪಿ ಆಡಳಿತ
ಮುಕ್ತೇಶ್ವರರು ಶ್ರೀ ಸುರೇಂದ್ರ ಹೆಗಡೆ ಮಾಳಿಗೆ ಮನೆ ಎಂಜೂರು ಹಾಗೂ ಎಂಜೂರು ಗ್ರಾಮಸ್ಥ ಸೇರಿದಾಗ ಮಾತೆಲ್ಲ ಈ ಚಪ್ಪಾಳೆ ತಟ್ಟದೆ ಅಭಿನಂದಿಸುವುದು ಏನಲ್ಲ. ಈಗ ನಾಳೆ ನೆಂಗೂರ ಕಾರ್ಮಿಕ ಕೊರಮನ್ನಾಯನ ಕನ್ನಡ ಬಲದ ಮಲ್ಲವ ಭಾಗದ ಜೊತೆ ಬಲದ ಇಲ್ಲಿಯ ಭಾಗದ 21 ಜೊತೆ ಒಟ್ಟು 20 ಆಗಿ ಜೊತೆಯಲ್ಲೂ ಪಾಲ್ಗೊಂಡಿದ್ದಾರೆ. ಸುಮುಖ ಸ್ವಲ್ಪ ಚಾನ್ಸ್ ಸಿಕ್ಕಿದ್ದಾರೆ. ಬಲದ ಎಲ್ಲಿ ವಿಭಾಗದ 21 ಜೊತೆ ಸಮಾಜಗಳು ಇರಲ್ಪಟ್ಟೊಂದು ಆತರಿಸಬಹುದು.